ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ನಾನಿವತ್ತು ಜಿಗ್ಗಾಗಿ ಹೊರಟದ್ದು, ನನ್ನ ಫ್ರೆಂಡದ್ದು ಸೀಮಂತ ಕಾರ್ಯಕ್ರಮ ಉಂಟು, ಅದಕ್ಕಾಗಿ ಗೈಸ್ ಇಲ್ಲೇ ಹತ್ತಲಿಕ್ಕೆ ನೋಡಿ ಸೂರ್ಯದೇವರು ಕೂಡ ಬಂದಿದ್ದಾರೆ ಬೇಗ ಇವತ್ತು ನೋಡಿ. ಗೈಸ್ ಇಲ್ಲೇ ಮೇಲೆ ಹತ್ತಲಿಕ್ಕೆ, ಹಾಗಾಗಿ ತುಂಬ ಬಚ್ಚುತ್ತದೆ. ಮತ್ತು ಬಸ್ ಕೂಡ 8:10 ಗೈಸ್. ನನಗೀಗ ಕಾಸರಗೋಡು ಬಸ್ಸಲ್ಲಿ ಹೋಗಬೇಕು. ಮೊದಲು ಒಂದು ಬಸ್ಸಿಗೆ ಹಿಡಿದು ನೆಕ್ಸ್ಟ್ ಅರ್ಧದಿಂದ ಇಳಿದು ನಂತರ ಡೈರೆಕ್ಟ್ ಕಾಸರಗೋಡು ಸ್ಟೇಟ್ ಹಿಡಿಬೇಕು. ತುಂಬ ಉಂಟು, 1.5 ಗಂಟೆ ಜರ್ನಿ ಇರಬೇಕು ಅಲ್ಲಿ ಹೋಗಲಿಕ್ಕೆ. ನನ್ನ ಫ್ರೆಂಡ್ಸ್ ಕೂಡ ಅಲ್ಲಿಂದ ಸಿಗ್ತಾರೆ ಅರ್ಧದಿಂದ. ಹಾಗೆ ಗೈಸ್ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ರೋಡು. ಮಾತ್ರ ಇವತ್ತಿನ ವೆದರ್ ಸೂಪರ್. ಬೆಳಿಗ್ಗೆದ್ದು ಏನೆಲ್ಲಾಗಿ ನಾನು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗ್ತಾ ಬಂದೆ ಗೈಸ್. ಇನ್ನು ಸ್ವಲ್ಪ ಹೊತ್ತು ಬಸ್ಸಿಗೆ ವೆಯ್ಟ್ ಮಾಡಿದರೆ ಆಯಿತು, ಬಸ್ ಕೂಡ ಬರ್ತದೆ. ಓಕೆ ಗೈಸ್, ನಾನು ನಿಮಗೆ ಕಾಸರಗೋಡು ಬಸ್ಸಿಗೆ ಹತ್ತುವಾಗ ಸಿಗ್ತೇನೆ ಗೈಸ್. ಗೈಸ್ ನಾನು ಬೇಗ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ದೆ, ಆದರೆ ನನ್ನ ಫ್ರೆಂಡ್ಸ್ ಅಲ್ಲಿ ಬಸ್ ಹಿಡಿಯುವಾಗ ಸ್ವಲ್ಪ ಲೇಟ್ ಆಯಿತು. ಮತ್ತು ನಮಗೆ ಒಂದು ಆಸೆ ಇತ್ತು ಕೇರಳ ಸ್ಟೇಟಲ್ಲಿ ಹೋಗಬೇಕಂತ ಹೇಳಿ, ಆದರೆ ಇವರು ಬರುವಾಗ ತಡ ಆಯಿತು. ಆದ್ದರಿಂದ ನಮಗೆ ಕರ್ನಾಟಕ ಸ್ಟೇಟೇ ಸಿಕ್ಕಿತ್ತು. ಅದಕ್ಕಾಗಿ ಮತ್ತೆ ನಾವು ತುಂಬ ಲೇಟ್ ಆಗ್ತದೆ ಅಂತ ಹೇಳಿ ಕರ್ನಾಟಕ ಸ್ಟೇಟಲ್ಲೇ ಹೋದೆವು. ಗೈಸ್ ಇದು ಬದ್ಯಡ್ಕಪೇಟೆ. ಮತ್ತು ಇಲ್ಲಿನ ಪ್ರೈವೇಟ್ ಬಸ್ ನೋಡ್ಬೋದು, ಒಂದೇ ಕಲರ್, ಅಂದರೆ ಬೇರೆ ಬೇರೆ ರೀತಿಯ ಕಲರ್ ಇಲ್ಲ. ಬ್ಲೂ ಮತ್ತು ವೈಟ್ ಕಲರ್ ಇರುವಂತಹ ಬಸ್ಸುಗಳೇ ಇಲ್ಲಿ ಜಾಸ್ತಿ ಇರುವಂಥದ್ದು. ಇಲ್ಲಿಗೆ ನಾವು ಮುಟ್ಟುವಾಗಲೇ ಸುಮಾರು 10:15 ಕಳೆದಿತ್ತು. ಇಬ್ಬರಿದ್ದೇವೆ ನಾವು, ಇಬ್ಬರು ಅಲ್ಲಿ ಕೂತಿದ್ದಾರೆ, ಅಲ್ಲ ಮೂವರಲ್ಲಿ ಕೂತಿದ್ದಾರೆ. ಆಲ್ಮೋಸ್ಟ್ ಬದ್ಯಡ್ಕಕ್ಕೆ ರೀಚ್ ಆಗಿದ್ದೇವಲ್ಲ. ಬದ್ಯಡ್ಕಕ್ಕೆ ರೀಚ್ ಆಗಿದ್ದೇವೆ. ನಾವು ಕೇರಳ ಸ್ಟೇಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ, ಅದು ನಮಗೆ ಸಿಕ್ಕಿದ್ದು ಯಾವುದು. ಹೌದು ಗೈಸ್, ನಾವು ಚೆರ್ಕಳ ರೀಚ್ ಆದ್ವಿ. ಇಲ್ಲೆಲ್ಲ ಕೆಲಸ ನಡೀತಾ ಉಂಟು, ಧೂಳು ಕೂಡ ಬರ್ತಾ ಉಂಟು ಗೈಸ್ ನೋಡಿ. ಫ್ಲೈಓವರದ್ದು ಕೆಲಸ ಆಗ್ತಾ ಉಂಟು. ಗೈಸ್ ನಾವು ಇವಾಗಲೇ ಎಲ್ಲಿಗೆ ಮುಟ್ಟಿದ್ದು? ಕಾಸರಗೋಡಿಗೆ ರೀಚ್ ಆಯಿತು. ರೋಡ್ ಕ್ರಾಸ್ ಮಾಡ್ತಾ ಇದ್ದೇವೆ ಗೈಸ್. ಇಬ್ಬರು ಇಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹಾಯ್ ಹಾಯ್, ಥ್ಯಾಂಕ್ ಯು ಗೈಸ್. ಕಾಸರಗೋಡಿಗೆ ಮುಟ್ಟಿದ ನಮಗೆ ಅಲ್ಲಿಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಜೊತೆಗೆ ಸೀಮಂತದ ಮನೆಗೆ ಆಟೋದಲ್ಲಿ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಆಟೋ ಹಣ್ಣು ಇಟ್ಕೊಂಡ್ವಿ. ರೀಚ್ ಆಗಿದ್ದೇವೆ. ಇನ್ನು ಸ್ವಲ್ಪ ನಡಿಲಿಕ್ಕೆ ಉಂಟು, ನಡೀತಾ ಇದ್ದೇವೆ ಈಗ. ಇಲ್ಲಿ ಕೇಳ್ತಿದ್ದಾರೆ. ಗೈಸ್ ಇಲ್ಲೆಲ್ಲ ಮಳೆಯಲ್ಲ, ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ ಏನಂತ. ಗೈಸ್ ನಮಗೆ ಅವರೊಬ್ಬರು ಸಿಕ್ಕಿದ್ರು, ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ. ಹಾಗೆ ಅವರು ಸಿಕ್ಕಿದ್ದು ಒಳ್ಳೇದಾಯ್ತಲ್ಲ ಗೈಸ್. ನಮಗೆ ಅವರು ಸಿಕ್ಕಿದ್ರಲ್ಲೇ ಆಯ್ತು, ಇಲ್ಲದಿದ್ರೆ ಎಲ್ಲೆಲ್ಲಿಗೆಲ್ಲ ಹೋಗ್ತಿದ್ವಿ ನಾವು. ಗೈಸ್ ನಾವು ಫೈನಲಿ ರೀಚ್ ಆದ್ವಿ. ಎಲ್ಲರಿಗೆ ಸುಸ್ತಾಯಿತು ನಡ್ಕೊಂಡು ಬಂದದ್ದಲ್ಲ ಗೈಸ್. ನೋಡಿ ಅವರ ಮನೆ ಇದೆ. ಇವತ್ತಿನ ಸೀಮಂತದ ಮದುಮಗಳು ಇವರೇ ಗೈಸ್. ನೋಡಿ ಮಾತಾಡ್ತಿದ್ದಾರೆ. ಗೈಸ್ ತುಂಬ ಸೆಕೆ ಆಗ್ತಿತ್ತು, ನಮಗೆ ಜ್ಯೂಸ್ ಕೊಟ್ಟರು, ಮ್ಯಾಂಗೋ ಜ್ಯೂಸ್.
ಇದು ಆದ್ಮೇಲೆ ಇದೆಂತ ನೆಯ್ಯಪ್ಪ ಅಂತೆ. ನೆಯ್ಯಪ್ಪ ಉಂಟು, ಮತ್ತೆ ಚಿಪ್ಸ್, ಕೇಕ್, ಮತ್ತೆ ಇದೊಂದು ಅಪ್ಪ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಪ್ಪ ಕೊಟ್ಟಿದ್ದಾರೆ, ಕೇಕ್. ಗೈಸ್ ನಾವು ಅಲ್ಲಿ ನಮಗೆಲ್ಲ ತಿನ್ಲಿಕ್ಕೆ ಕೊಟ್ಟರು. ಏನೆಲ್ಲ ಇತ್ತು? ಕೇಕ್, ನೆಯ್ಯಪ್ಪಂ, ಚಿಪ್ಸ್, ಜ್ಯೂಸ್ ಇತ್ತು, ಕೇಕ್ ಇತ್ತು, ನೆಯ್ಯಪ್ಪ ಇತ್ತು, ಬಾಳೆಹಣ್ಣು ಇತ್ತು, ಫ್ರೂಟಿ ಕೊಟ್ಟರು. ಗೈಸ್ ನಮ್ಮದ್ರಲ್ಲಿಲ್ಲ, ಸರಿಯಾಗಿ ಮಾತಾಡೋದನ್ನು ಇವರು ಮತ್ತಿಬ್ಬರು, ಮತ್ತೆ ಈ ಗಂಡ ಬಿರ್ಕಿದ್ದಾರೆ. ನನ್ನ ಬ್ಲಾಗ್ ಅನ್ನು ಹಾಳು ಮಾಡ್ಲಿಕ್ಕೆ ಇರೋದು. ನೋಡಿ ಹೋಗೋದು, ನೋಡಿ ಹೋಗೋದು. ಗೈಸ್ ಇವಾಗ ನಾವು ಹೊರಟಿರುವಂಥದ್ದು ಚಂದ್ರಗಿರಿ ಹೊಳೆ ನೋಡಲಿಕ್ಕೆ. ಇಲ್ಲೆಲ್ಲ ಹೋಗ್ತಿದ್ದಾರೆ ನನ್ನ ಫ್ರೆಂಡ್ಸ್, ನಾವು ಕೂಡ ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲೆಲ್ಲ ತೆಂಗಿನ ಮರ, ಚಂದ ಉಂಟು ಪ್ಲೇಸ್ ಕೂಡ, ತಂಪು ಉಂಟು ಗೈಸ್. ಇಲ್ಲಿ ನೋಡಿ ಬಾಳೆ ಗೊನೆ ಹಾಕಿದೆ, ಜೊತೆಗೆ ಇಲ್ಲೆಲ್ಲ ಇದ್ದಾರೆ. ಇಲ್ಲಿ ಎಂಥದೋ ಬೆಂಕಿ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಹೆಚ್ಚಿನ ಅಂಶ ಏನೋ ಇದು ಎಂತ ಏನೋ ನಮ್ಮ ತುಳು ಗೈಸ್, ನಮ್ಮ ತುಳುವಲ್ಲಿ ಸೂಂಟನ್ ಅಂತ ಹೇಳ್ತೇವೆ, ಆದರೆ ಕನ್ನಡದಲ್ಲಿ ಗೊತ್ತಿಲ್ಲ ಗೈಸ್, ಅಷ್ಟೇ. ಗೈಸ್ ಇಲ್ಲಿ ಇದ್ದಾರೆ ಇವರು. ಅಲ್ಲಿ ಒಬ್ಬರು ಹೇಳಿದರು ಈ ರೂಟಲ್ಲಿ ಹೋಗ್ಬೇಕಂತ, ನಮಗೆ ಅಷ್ಟು ದಾರಿ ಗೊತ್ತಿಲ್ಲಲ್ಲ ಹಾಗೆ. ಇಲ್ಲಿ ಒಂದು ಬೋಟು ಕೂಡ ಉಂಟು ಗೈಸ್, ನೋಡಿ ಹಳೆ ಬೋಟು ಹೇಗೆ ಉಂಟಂತ. ನಾವು ಫೈನಲ್ ಆಗಿ ಹೊಳೆಗೆ ತಲುಪ್ತಾ ಬಂದ್ವಿ ಗೈಸ್. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಆಗಲೇ ಹೋಗಿ ಆಗಿದೆ ನೋಡಿ. ಗೈಸ್ ಇಲ್ಲಿ ಒಂದು ಬೋಟ್ ಉಂಟು ಗೈಸ್, ಹೋಗುವನ ಆ ಕಡೆಗೆ ದಡಕ್ಕೆ. ನೋಡಿ ಗೈಸ್ ಬೋಟು, ಇದು ಆಳುಂಟಂತೆ, ಇಳಿಬೇಡಿ ಅಂತ ಹೇಳಿದ್ದಾರೆ ಗೈಸ್. ಇಲ್ಲಿ ನೋಡಿ ವ್ಯೂ ನೋಡಿ ಇಲ್ಲಿ. ಇಲ್ಲಿ ನೋಡಿ ಅಲ್ಲಿ ಒಂದು ಕೊಕ್ಕರೆ ಕೂಡ ಉಂಟು, ಅಲ್ಲಿ ದೂರದಿಂದ ಕಾಣ್ತಾ ಉಂಟು. ಕೊಕ್ಕರೆ ಹಿಂಡೆ ಇದೆ ಗೈಸ್. ಇದು ಚಂದ್ರಗಿರಿ ರಿವರ್ ಅಂತೆ ನೋಡಿ. ಫಸ್ಟ್ ನಮ್ಮ ಸುಮಿತ್ರಕ್ಕ ಇಳಿತಿದ್ದಾರೆ. ಗೈಸ್ ಅಲ್ಲಿ ಒಂದು ದೂರದಲ್ಲಿ ಬೋಟ್ ಎಲ್ಲ ಉಂಟಲ್ಲ, ಆ ಕಡೆ ಕೂಡ ಬೋಟ್ ಉಂಟು ಗೈಸ್. ನೆಕ್ಸ್ಟ್ ಈ ಕಡೆ ಕೂಡ ಬೋಟ್ ಉಂಟು, ದೂರದಲ್ಲಿ ಬ್ರಿಡ್ಜ್ ಉಂಟು, ಹ್ಯಾಂಗಿಂಗ್ ಬ್ರಿಡ್ಜ್. ಅದು ದೋಣಿಯ ಓನರ್ನ ಮನೆಯಲ್ಲಿ ಉಂಟು. ಅವರು ಹೇಳಿದ್ರ ಒಂದು ದೋಣಿಯನ್ನು ಮುಟ್ಬೇಡಿ ಅಂತ ಈಗಲೇ ನಮ್ಮಲ್ಲಿ, ಹಾಗಾದರೆ ಅವರದ್ದೇ ಆಗಿರಬೇಕು ದೋಣಿ. ನೋಡಿಲ್ಲಿ ಇವರು ನೀರಿನಲ್ಲಿ ಆಡೋದು. ಫೈನಲ್ ಆಗಿ ಈ ಒಂದು ನದಿಯನ್ನು ನೋಡಿ ಆಯಿತು, ಫೋಟೋ ಎಲ್ಲ ತೆಗ್ದಾಯಿತು. ಈಗ ಹೊರಟದ್ದು ಗೈಸ್, ಹೋಗುವ. ಬಿಸಿಲು ಕೂಡ ಜಾಸ್ತಿ ಉಂಟು, ಜೊತೆಗೆ ಟೈಮ್ ಬೇರೆ ಆಗಿದೆ. ಗೈಸ್ ನಾವು ಲೇಟಾಗಿ ಹೋದ ಕಾರಣ ಅವರ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮುಗಿದಿತ್ತು. ಆದರೆ ಕೆಲವೊಂದು ಕ್ಲಿಪ್ ಇದೆ, ಅದನ್ನು ನಾನು ವಿಡಿಯೋದ ಲಾಸ್ಟಲ್ಲಿ ಹಾಕ್ತೇನೆ. ಅಂದರೆ ಒಂದು ಸಣ್ಣ ಒಂದು ವಿಡಿಯೋ ಇದೆ ಎಡಿಟ್ ಮಾಡಿದ್ದು, ಅದನ್ನು ಹಾಕ್ತೇನೆ. ಜೊತೆಗೆ ನಾವು ಹೊಳೆಯಿಂದ ಈ ಕಡೆಗೆ ಬರುವಾಗ ಊಟಕ್ಕೂ ರೆಡಿಯಾಗಿತ್ತು, ಮತ್ತು ನಾವು ಹೋಗಿ ಸೀದಾ ಕೂತ್ಕೊಂಡದ್ದೇ ಊಟಕ್ಕೆ.
ಗೈಸ್ ಇದರಲ್ಲಿ ಕೆಲವರು ನಮಗಿಂತ ಮುಂಚೆ ಬಂದವರಿದ್ದಾರೆ, ಕೆಲವರು ನಮಗಿಂತ ನೆಕ್ಸ್ಟ್ ಬಂದವರಿದ್ದಾರೆ, ಮತ್ತು ತುಂಬ ಮಾತಾಡಲಿಕ್ಕಿತ್ತು. ಹಾಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ಕೂತು ತುಂಬ ಹರಟೆ ಹೊಡೆದ್ವಿ ಗೈಸ್. ನೋಡಿ, ನೀವೇ ನೋಡ್ಕೊಂಡು ಬನ್ನಿ. ಲೇಖನದ್ದು ತುಂಬ ಉಂಟಾ ಅಂತ ಪ್ಲಾನ್. ಗೈಸ್ ನೆಕ್ಸ್ಟ್ ಫೋಟೋಶೂಟ್ ಮಾಡಿಕೊಂಡ್ರು. ಅಂದರೆ ಅವರು ಶಾಸ್ತ್ರಕ್ಕೆಲ್ಲವರು ಸ್ಯಾರಿ ಉಟ್ಟಿರಲಿಲ್ಲ. ಜೊತೆಗೆ ನಮ್ಮ ಜೊತೆ ನಮ್ಮ ಕ್ಲಾಸಿನವರಾದಂತಹ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಕೂಡ ಬಂದಿದ್ದರು ನೋಡಿ. ಗೈಸ್ ನಾವು ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ಸೀದಾ ಕಾಸರಗೋಡಿನ ನ್ಯೂ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಅಲ್ಲಿ ಬಂದಾಗ ಕೇರಳ ಸ್ಟೇಟ್ ಇತ್ತು. ಒಮ್ಮೆ ನೋಡಿ ಖುಷಿ ಆಯಿತು. ಆದರೆ ಆ ಬಸ್ ಬೇರೆ ಕಡೆಗೆ ಹೋಗುವಂಥದ್ದು, ನಮಗೆ ನಮ್ಮ ಕಡೆ ಹೋಗುವ ಬಸ್ ಇರಲಿಲ್ಲ. ತುಂಬ ಬೇಜಾರಾಯಿತು. ಹೇಗಾದರೂ ಮಾಡಿ ಆ ಬಸ್ಸಲ್ಲೇ ಹೋಗಬೇಕಂತ ಹೇಳಿ ಅರ್ಧ ಗಂಟೆ ಕಾದು ನೆಕ್ಸ್ಟ್ ಆ ಬಸ್ಸಲ್ಲೇ ಬಂದದ್ದು ಗೈಸ್ ಮನೆಗೆ. ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕೂಡ ಒತ್ತಿ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮುಂದಿನ ಬ್ಲಾಗ್ ಅಥವಾ ಮುಂದಿನ ಹೊಸ ಕಂಟೆಂಟಿನೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.